ಮಂಗಳೂರಿನಲ್ಲಿ ಅನೇಕ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ಸ್ ಘಟಕಗಳು ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದು ಅಂತಹ ಘಟಕಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾಕೇಜಸ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮಂಗಳೂರು ವತಿಯಿಂದ ಅಪಾರ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು। ಈ ಸಂದರ್ಭ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾಕೇಜಸ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶಶಿಧರ್ ಭಟ್ ಅವರು ಮಂಗಳೂರಿನಲ್ಲಿ ಅನಧಿಕೃತ ನೀರು ಉತ್ಪಾದಕ ಘಟಕಗಳು ಕಾರ್ಯನಿರ್ವಹಿಸುತ್ತಿದೆ। ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ರೂಪಾ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಎಂದು ಹೇಳಿದರು। ನಾವು ಬಿಎಎಸ್ ಲೈಸೆನ್ಸ್ ಎಲ್ಲ ಇಟ್ಕೊಂಡು ಕ್ವಾಲಿಫೈಡ್ ಟೆಕ್ನಿಷಿಯನ್ಸ್ ಎಲ್ಲ ಇಟ್ಕೊಂಡು ಪ್ಲಾಂಟ್ ರನ್ ಮಾಡ್ತಿದ್ದೇವೆ। ನಮಗೆ ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರು ಒಂದು 6ರಿಂದ 7 ಲಕ್ಷವರೆಗೆ ನಮಗೆ ಬೇರೆ ಖರ್ಚಿರ್ತದೆ ಇದಕ್ಕಾಗಿ। ಬಟ್ ಈ ಘಟಕಗಳಿಗೆ ಲೈಸೆನ್ಸ್ ಇಲ್ಲದಿರೋ ಘಟಕಗಳಿಗೆ ಅವುಗಳೆಲ್ಲ ಏನು ಅಪ್ಲೈ ಆಗೋದಿಲ್ಲ। ಆದ ಕಾರಣ ಅವರು ಮನ ಬಂದಾಗೆ ರೇಟಲ್ಲಿ ಮಾರ್ಕೆಟಲ್ಲಿ ಡಂಪ್ ಮಾಡ್ತಾರೆ। ಯಾವುದೋ ನೀರು ಗೊತ್ತಿಲ್ಲ, ಎಲ್ಲಿಂದ ನೀರು, ಯಾವ ಆರೋ ಪ್ಲಾಂಟ್ ನೀರೋ ಅಥವಾ ನಲ್ಲಿ ನೀರೋ ಗೊತ್ತಿಲ್ಲ, ಅದನ್ನೆಲ್ಲ ತುಂಬಿಸಿಬಿಟ್ಟು ಮಾರ್ಕೆಟಲ್ಲಿ ತಂದು ಡಂಪ್ ಮಾಡ್ತಾಯಿದ್ದಾರೆ। ಅದೇ ಆ ರೀತಿಯಾಗಿ ನಾವು ಇವತ್ತು ಮನವಿ ಕೊಟ್ಟಿದ್ದೇವೆ। ಅನಂತರ ಲಾರೆನ್ಸ್ ಡಿಸೋಜಾ ಅವರು ಮಾತನಾಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅನೇಕ ನೀರು ಉತ್ಪಾದಕ ಘಟಕಗಳು ತಲೆ ಎತ್ತಿವೆ। ಈ ಅಕ್ರಮ ನೀರಿನ ಘಟಕಗಳಿಗೆ ಯಾವುದೇ ರೀತಿಯ ಲೈಸೆನ್ಸ್ಗಳು ಇರುವುದಿಲ್ಲ, ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತದೆ। ಅಕ್ರಮ ಘಟಕಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ನೀಡಿದ್ದೇವೆ ಎಂದು ಹೇಳಿದರು। ಯಾವುದೇ ಆರೋ ಪ್ಲಾಂಟ್ ಅನ್ನು ಉಪಯೋಗಿಸದೆ, ಯಾವುದೇ ಫಿಲ್ಟ್ರೇಷನ್ ಮಾಡದೆ ಜನರ ಆರೋಗ್ಯದ ಮೇಲೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ। ಈ ನಿಟ್ಟಿನಲ್ಲಿ ನಾವು ಹಲವು ಬಾರಿ FSI ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಕ್ರಮವನ್ನು ಕೈಗೊಂಡಿರಲಿಲ್ಲ। ಸೊ ಈಗ ದಿನ ಬರ್ತಾ ಈ ಅನಧಿಕೃತ ಘಟಕಗಳು ಹೆಚ್ಚಾಗ್ತದೆ। ಈ ನಿಟ್ಟಿನಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ। ಈ ಅಕ್ರಮ ಘಟಕಗಳ ಮೇಲೆ ಕಾರ್ಯಾಚರಣೆ ನಡೆಸಿ ಆ ಘಟಕಗಳನ್ನು ಪೂರ್ಣವಾಗಿ ಬಂದ್ ಮಾಡಿಸದಿದ್ದಲ್ಲಿ ISI ಲೈಸೆನ್ಸ್ ಹೊಂದಿರೋ ನಮಗೆ ಈ ಉದ್ಯಮವನ್ನು ನಡೆಸಲು ಬಹಳ ಕಷ್ಟಕರವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ। ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು, ನಮ್ಮನ್ನು ISI ಲೈಸೆನ್ಸ್ ಇದ್ದವರನ್ನು ರಕ್ಷಿಸಬೇಕು ಅಂತ ನಾವು ಮನವಿ ಮಾಡಿದ್ದೇವೆ। ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಪ್ಯಾಕೇಜಸ್ ಡ್ರಿಂಕಿಂಗ್ ವಾಟರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ನ ಮಂಜುನಾಥ್, ಅಬೂಬಕ್ಕರ್, ಡ್ಯಾನಿ ಎ ಪೌಲ್ ಮತ್ತಿತರರು ಉಪಸ್ಥಿತರಿದ್ದರು।